ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಅಡ್ಡೂರು ಗಂದಾಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಅಡ್ಡೂರು ಗ್ರಾಮದ ಗಂದಾಡಿ ಎಂಬಲ್ಲಿ ಪುರಾತನ ಕಾಲದಲ್ಲಿ ಪೊಳಲಿ ಶ್ರೀರಾಜರಾಜೇಶ್ವರಿ ದೇವಸ್ಥಾನದ 16 ಆಶ್ರಿತ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನವು ಹಲವು ಕಾಲದಿಂದ ಶಿಥಿಲಗೊಂಡಿದ್ದು ಪಾಳು ಬಿದ್ದಿದೆ. ಇಲ್ಲಿಯ ತನಕ ಬೇರೆ ಧರ್ಮದವರಲ್ಲಿದ್ದ ಜಾಗವನ್ನು ಗಂದಾಡಿ ರಂಗನಾಥ ಭಟ್ಟರವರು ಅವರಿಂದ ಹಣ ಕೊಟ್ಟು ಆ ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಸೋಮನಾಥ ದೇವರ ಲಿಂಗವಿರುವುದನ್ನು ಗಮನಿಸಿ ಹಲವರನ್ನು ಸೇರಿಸಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂದು ಅಭಿಪ್ರಾಯಪಟ್ಟರು. ಶ್ರೀ ಗಂಧಾಡಿ ಸೋಮನಾಥೇಶ್ವರ ದೇವಸ್ಥಾನ ಆ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ದೇವಸ್ಥಾನ. ಪೊಳಲಿ ಸಾವಿರ ಸೀಮೆಗೆ ಸಂಬಂಧಪಟ್ಟ ದೇವಸ್ಥಾನವೂ ಹೌದು. ಪೊಳಲಿ ದೇವಸ್ಥಾನದ ಕೊಡಿ ಇಳಿದ ನಂತರ ಕೊಡಿ ಏರಿ ವಾರದ ಜಾತ್ರೆ, 3 ದಿನದ ಚೆಂಡು ಇತ್ಯಾದಿಗಳಿದ್ದ ದೇವಸ್ಥಾನವಂತೆ. ಮುಂದೆ ಕಾಲನ ಹೊಡೆತ, ಮಹಾಕಾಲನಿಗೆ ಕಾಲದ ಹೊಡೆತ. ಕಟ್ಟಿದವರು ಉಳಿಯಲಿಲ್ಲ, ಪೂಜಿಸಿದವರು ಉಳಿಯಲಿಲ್ಲ, ಭಜಿಸಿದವರು ಉಳಿಯಲಿಲ್ಲ. ಉಳಿದದ್ದು ಶಿವನೊಬ್ಬನೇ. ಪೂಜೆ ಪುನಸ್ಕಾರಗಳಿಲ್ಲದೆ, ಕೇಳುವವರಿಲ್ಲದೆ. ಈ ನಡುವೆ ಸುಮಾರು 90-100 ವರ್ಷಗಳ ಹಿಂದೆ ಊರ ಹಿರಿಯರೊಬ್ಬರು, ದೊಡ್ಡ ಜರಿ ಮುಂಡಾಸಿನವರೊಬ್ಬರು ಈ ಹಾಳು ಬಿದ್ದ ಶಿವನಿಗೊಂದು ವ್ಯವಸ್ಥೆ ಮಾಡುವಂತ ಮುಂದುವರಿಸಿದರಂತೆ. ಸರ್ವಲೋಕೈಕನಾಥನಿಗೆ ವ್ಯವಸ್ಥೆ ಮಾಡುತ್ತೇನೆ ಅಂತ ಅಹಂಕಾರದಲ್ಲಿ ಹೊರಟಿದ್ದರೋ ಅಲ್ಲ, ನನ್ನಿಂದಾಗಿ ಶಿವ ಅನ್ನುವ ಧಾರ್ಷ್ಟ್ಯದಲ್ಲಿ ಹೊರಟಿದ್ದರೋ. ಶಿವಾಲಯದ ಒಳ ಹೊಗ್ಗುವಲ್ಲೇ ಜರಿಮುಂಡಾಸಿಗೆ ಬೆಂಕಿ ಹಿಡಿದು ಈ ಕಾರ್ಯ ನನ್ನ ನಿಲುಕಿನದಲ್ಲ ಅಂತ ಹಿಂದಿರುಗಿ ಬಂದದ್ದು ಬರೀ ಕತೆ ಮಾತ್ರವಲ್ಲ, ಅದು ಸತ್ಯವೇ. ನಂತರ ಅಲ್ಲಿ ಶಿವನಿದ್ದ ಅಂತ ಗೊತ್ತಿದ್ದವರು ಸಂಕ್ರಾಂತಿಗೋ ಶಿವರಾತ್ರಿಗೋ ಹೋಗಿ ನಮ್ಮ ಶಿವನೀತ ಅಂದೆಣಿಸಿ ತಲೆಗೊಂದು ಹನಿ ನೀರು ಹಾಕಿ 2 ಸಲ ಬಿಲ್ವ ಪತ್ರೆ ಹಾಕಿ ಕೈ ಮುಗಿದರು. ಗೊತ್ತಿಲ್ಲದವರು ಆತ ರುದ್ರಬೇಡ ನಮಗವನ ಉಸಬರಿ ಅಂತ ದೂರದಿಂದಲೇ ಕೈ ಮುಗಿದರು. ನಂತರ ಏನು, ಹಾಗೇ ಇದ್ದ ಶಿವ ಹೇಗಿದ್ದರೇನು, ಶಿವನಿಗೊಂದು ಹೇಗಿದ್ದರೂ ಲೆಕ್ಕವೇ. ಅವನಿಗೆ ಮಳೆಯೂ ಒಂದೇ, ಬಿಸಿಲು ಒಂದೇ, ಊರು ಒಂದೇ, ಸುಡುಗಾಡು ಒಂದೇ. ನಿರ್ಮೋಹಿಗೆ ನಿಷ್ಕಳಂಕನಿಗೆ ಯಾವುದರ ಬಯಕೆ, ಯಾವುದರ ವ್ಯತ್ಯಾಸ? ಶಿವ ಅನಾಥನಾದ ಅಂತ ಪಾಪ ಪ್ರಜ್ಞೆ ಕಾಡಿದ್ದು ನಮಗೆ ಮನುಷ್ಯರಿಗೆ. ವಿಶ್ವನಾಥ ವಿಶ್ವವೇ ಮನೆಯಾಗಿರುವವ, ವಿಶ್ವವೇ ತಾನೇ ಆಗಿರುವವ, ಸೃಷ್ಟಿ ನಿಯತಿ ಲಯ ತಾನೇ ಆಗಿರುವವ ಅನಾಥ ಅಂತ ಆಗುವುದುಂಟೆ? ಹಾಗಿದ್ದರೂ ಶಿವ ಸರ್ವವ್ಯಾಪಿ ಆಗಿದ್ದರು, ಸರ್ವಲೋಕ ಸರ್ವ ಬ್ರಹ್ಮಾಂಡಕ್ಕೆ ಒಡೆಯನಾಗಿದ್ದರು ಅಲ್ಲ, ಅವುಗಳಲ್ಲೇ ಅವನೇ ಆಗಿದ್ದರು. ನಮ್ಮ ಎಣಿಕೆಗೆ ಸಿಕ್ಕಿದ್ದು, ನಿಲುಕಿದ್ದು ಕಂಡ ಕಾಣಿಸಿದ ಲಿಂಗರೂಪವೇ ಅಲ್ಲವೇ? ಕಂಡಿದ್ದೇವೆ. ಗುಡಿ ಇದ್ದನ್ನೂ ಕಂಡಿದ್ದೇವೆ, ವೈಭವದಿಂದ ಮೆರೆದಿದ್ದನ್ನೂ ಕಂಡಿದ್ದೇವೆ. ಹಾಗೆಯೇ ಬಿಡಲಾದಿದೆ ಶಿವನ. ಬುದ್ಧಿ ಕೊಟ್ಟು ಮುನ್ನಡೆಸಿ ನಿಮಿತ್ತ ಮಾತ್ರದ ತಿಳಿವಿನಲ್ಲಿ ನಡೆಸುವವ ಅವನೇ. ಆದರೂ ಮನುಷ್ಯರ ಇಚ್ಛಾಶಕ್ತಿ ಸೇರುವಿಕೆ ಬೇಕಲ್ಲವೇ? ಅದಕ್ಕೊಂದು ಮುನ್ನಡೆಸುವವರು ಅಂತ ಬೇಕಲ್ಲವೇ? ಹಾಗೆ ಶ್ರೀ ರಂಗನಾಥ ಭಟ್ ಹಾಗೂ ಶ್ರೀ ಹರಿಕೃಷ್ಣ ಭಟ್ ಮುಂದಾಳತ್ವದಲ್ಲಿ ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲ ಸೇರಿ ಸಂಕಲ್ಪ ಮಾಡಿ ಈ ದಿನ ಅಂದರೆ ಸೋಮವಾರ ಸನ್ನಿಧಾನದಲ್ಲಿ ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ ಪೂಜೆ, ಮುಷ್ಟಿ ಕಾಣಿಕೆಗಳ ಸಂಭ್ರಮ, ದೇವತಾ ಕಾರ್ಯ ನಿರ್ವಿಘ್ನವಾಗಿ ನೆರವೇರಿತು. ಸಕಲ ಭಕ್ತ ಜನರ ಆಶಯದಂತೆ ವೈಭವೋಪೇತ ಶಿವಾಲಯ ನಿರ್ಮಾಣವಾಗಿ ಹಿಂದಿನ ವೈಭವ ಮರಳಿ ಬರಲಿ ಅಂತ ಶ್ರೀ ಸನ್ನಿಧಾನದ ಶ್ರೀ ಗಂಧಾಡಿ ಸೋಮನಾಥೇಶ್ವರನಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಮುಲ್ಪಬದ್ದು ಕೈ ಮುಗ್ಗ್ಯಾರೆ ಪಂಡ ದುಂಬುಪುರ ಇಂಚಾತೆ ಅಲ್ಪ ಕೈ ಮುಗಿಯರೆ ಅಲ್ಪ ಆಂಟಿ ಪಂಡ ಬಲಿಪುರ ಹೊಂದಿತ್ತು. ಅದು ಮಲ್ಲ ಜಾತ್ರೆನೇ ಹೊಂದಿತ್ತು. ನಮ್ಮೂರು ಜಾತ್ರೆ ಇಜ್ಜಿರ ಒಂದು ಪುರ ಇಚ್ಛೆ ಅಂತಿ ಅಲೆ ಸುಮಾರು ಅಲೆ ಉಲ್ಲ ಕಲ್ಲಲ್ಲಿ ಅಪ್ಪಂಡ ದೇವಸ್ಥಾನದ ಒಂಜಿ ಗೊತ್ತಿಪ್ಪುಂಡತೆ ಒಲ್ಲ ಅಂಚನೆ ನಾಂಡ ಸುಮಾರು ತಿಕ್ಕತೆ ದೇವರ ಬಲಿಕಲ್ಲು ಬೊಕ್ಕ ಇಂಚಾಪುರ. ಒಂದೀತ ಜಾಗನ ಅಂಚುಪುರ ಆಪು ಚೋಡದೆ ಅವು ಕಂಗಪುರ ಈತ ಜಾಗ ಮುಲ್ಪಾರ್ದಿಡೆ ಮುಟ ಅವು ಯಾವೇಮ ಮಲ್ಪರೆ ಅಲ್ಲ ಮುಳ್ಳುಂಡಿ ಬಲಿಕಲ್ಲು ಅಲ್ಲಿ ಅಲ್ಪಲ್ಲ ಮೂಲು ಬಲಿಕಲ್ಲು ಬೊಕ್ಕ ಇಪ್ಪು ಇತ್ತೆ ಪಂಡ ಜಾತ್ರೆ ಒಂದು
ಈಶ್ವರ ದೇವಸ್ಥಾನ ಬಲಿಕಲ್ಲ ಅಂಚೆಪ್ಪುಂಡೆ ಜಾತ್ರೆ ಈತ ಅಖಿಲೇಶ್ವರ ಇಜ್ಜತಿ ಜಾತ್ರೆ ಅಲ್ಲೆಮ್ಮ ಓಯ್ ದೇವಸ್ಥಾನ ಓಯ್ ಅವು ದೆಕ್ಕನಾಗ ಒಂದು ಬರ್ಪುಂಡತಿ ಗೊತ್ತಂಡಿ ಅವು ಪುರತೆ ಅವು ಅತ್ತ ದೇವೇರ್ ನಾವು ನೀರು ಬರ್ಪಿನ ದೇವಸ್ಥಾನದ ಒಂದು ದೇವೇರ್ ನಾವು ದೆಕ್ಕಿನ ನೀರು ಬರ್ಪುಂಡತಿ ಅಭಿಷೇಕ ಏನೇ ನೀರು ತುಂಬುದ ದೇವಸ್ಥಾನ ಮಸ್ತ್ ಪಿರಾಕದ ಮುಂಚೆ ಪುರ ದೇವೇರ್ ತೂಜು ಇತ್ತಲ್ಲ ಏತು ಮಲ್ಲಲ್ಲಿ ಹಿಂಗತಲ್ಲ ಶಾಲೆಗೆ ಹೋಗಿ ಆಗತ್ತಿದ್ದು ಮಾಡ್ಕೊಡಿರ್ತಾರೆ ಮಕ್ಕಳು ಕೊಡ್ಲಿ ಕಾಸು ಕೊಡ್ಲಿ ಕಾಸು ಎಂದಿದ್ದಿತ್ತು ಓಂಡವು ಮರಪುರ ಇಂಚ ದೆಕ್ತಿನ ಮತ್ತೆ ಮರಪುರ ದೇವಿನ ಮತ್ತೆ ಪುರ ನೀರೇ ಗೊತ್ತು ಅವು ಕಲ್ಲು ಪುರ ದುಂಬುದಾನೇನ ಒಂದೀತು ಗುವೇಲಿ ಇತ್ತಿನದೆ ಒಂದು ದೇವೇರ್ನ ಗುವೇಲು ದೇವಸ್ಥಾನ ಅಂದಂದು ನೀರುಂಡದೆ ಅಂದ್ ಗೊತ್ತಾಂಡ ಅಂದ್ ದೇವೇರನ್ನು ಅಭಿಷೇಕ ಮನ್ಪರೆ ಒಂದು ಮಾತೈತೆ ಮಿತ್ತಿ ಇದು ಕಟ್ಟಿನೈತೆ ಮೂಜೆ ರಿಂಗ್ ಬಾರ್ದು ಏತು ವರ್ಷ ಪಿರಾಕದ ದಿಪ್ಪಿ ಅಲ್ಲ ಮೂಲ ಕಲ್ಲು ಒಂದು ಮತದಾದೇಮ